ಸಂಘ ಅಂದ್ರೆ ಅಲ್ಲಿ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಅದೇ ರೀತಿ ಇತ್ತೀಚೆಗೆ ರಚನೆಗೊಂಡ ಬಹ್ರೈನ್ ಬಂಟ ಸಮಿತಿಯ 2020ರ ಮೊದಲ ಶುಭ ಕಾರ್ಯ ಜರುಗಿದ್ದು ಯಶಸ್ವಿಯಾಗಿದೆ. ಬಹ್ರೈನ್ ಬಂಟರ ಸಂಘದ ವತಿಯಿಂದ ಮುಸ್ಸಂಜೆಯ ಶುಭ ಗಳಿಗೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ದುರ್ಗಾ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬಹ್ರೈನ್ನ ಶ್ರೀ ಕೃಷ್ಣ ಮಂದಿರದಲ್ಲಿ ಪೂಜೆ ಜರುಗಿದ್ದು ವೇದಮೂರ್ತಿ ನಯನ ಕೃಷ್ಣ ಭಟ್ ಹಾಗೂ ವೇದಮೂರ್ತಿ ಅರುಣ್ಯಂಕರ್ ಭಟ್ ಪೌರೋಹಿತ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ಸಂಪನ್ನಗೊಂಡವು. ಬಂಟ ಸಮುದಾಯದ ಸದಸ್ಯರು ಸೇರಿದಂತೆ ಬಹ್ರೈನ್ನಲ್ಲಿ ನೆಲೆ ನಿಂತ ಹಿಂದೂ ಧರ್ಮದ ಸುಮಾರು 1000ಕ್ಕೂ ಹೆಚ್ಚು ಮಂದಿ ಈ ಪೂಜೆಯಲ್ಲಿ ಭಾಗಿಯಾಗಿದ್ದು ಶ್ರೀ ದೇವರ ಕೃಪೆಗೆ ಪಾತ್ರರಾದರು. 2020ರ ಬಹ್ರೈನ್ ಬಂಟ ಸಮಿತಿಯ ಮೊಟ್ಟಮೊದಲ ಕಾರ್ಯಕ್ರಮ ಇದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಂಟ ಸಮುದಾಯದ ಮಕ್ಕಳು, ಬಂಟೇತರ ಮಕ್ಕಳು, ಹಿರಿಯರಿಂದ ಭಜನೆ ಕುಣಿತ, ಸಂಗೀತ ಸೇವೆ, ಯಕ್ಷಗಾನ, ಭರತನಾಟ್ಯ, ಚಿಂಗಾರಿ ಮೇಳ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಹಾಗೂ ಉಳಿದ ಸಮುದಾಯದವರಿಗೂ ಮಾದರಿಯಾಗುವಂತೆ ಮೂಡಿಬಂತು. ಇನ್ನು ಈ ಸಂಭ್ರಮದಲ್ಲಿ ಬಹ್ರೈನ್ ಬಂಟ ಸಮಿತಿಯ ಮುಖ್ಯಸ್ಥರು, ಭಕ್ತಾದಿಗಳು ಭಾಗವಹಿಸಿದ್ದು ಅನ್ನಪ್ರಸಾದ ಸ್ವೀಕರಿಸಿ ಸಂತೃಪ್ತರಾದರು. ब्यूरो रिपोर्ट V4 News 24/7 बहरीन।